ಚಪ್ಪಲ್ ಚೋರ್ಗಳು ಚಪ್ಪಲ್ ಕದ್ದೀತಾ ಇದ್ರು. ಈಗ ಫುಡ್ ರೆಸ್ಟ್. ಇದು ಆ್ಯಕ್ಚುಲಿ ಇವತ್ತು ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಇದೇನು ಮಾಡಿರೋದು, ನಟ್ ಕಳೆದಿದ್ದಾರೆ ಸಾಯಂಕಾಲ. ನಂಜನಗೂಡಿಂದ ಬಂದಮೇಲೆ ಆಗಿರೋದು. ಸಾಯಂಕಾಲ ಮಲಗಿದ್ದೀನಲ್ಲ, ಆ ಟೈಮಲ್ಲಿ ಮಾಡಿರೋ ಕೆಲಸ ಇದು. ಯಾರು ಮಾಡಿದ್ದಾರೆ ಅಂತ ಕಂಡುಹಿಡಿಬೋದು ಸುಲಭವಾಗಿ. ಏನು ಮಾಡಿರ್ತಾರೆ ಅಂದರೆ ನೆನ್ನೆ ಸಂಜೆ ಅಥವಾ ನಾನು ಸಾಯಂಕಾಲ ನಾನು ನಿಲ್ಲಿಸಿದ ನಂತರ ಬೋಲ್ಟ್ನ ಲೂಸ್ ಮಾಡಿಬಿಟ್ಟಿರ್ತಾರೆ ಪಿನ್ ಪಾಯಿಂಟಲ್ಲಿ. ಬೆಳಿಗ್ಗೆ ಹೋಗಿದ್ದು ಬಂದಿದ್ದೀನಿ ಕೆ ಆರ್ ಹಾಸ್ಪಿಟ್ಲಿಗೆ. ಆವಾಗ ಕೆ ಆರ್ ಹಾಸ್ಪಿಟ್ಲಿಗೆ ಬ್ರೇಕ್ಫಾಸ್ಟ್ ಹೋಗಿದ್ನಲ್ಲ, ಆವಾಗ ಸರಿಯಾಗಿ ಆಯಿತು. ಅಂದರೆ ಆವಾಗ ನಟ್ ಲೂಸ್ ಆಗಿತ್ತು, ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಇವಾಗ 2ನೇ ರೌಂಡ್ ಹೋಗಿದ್ದೀನಿ. ಇವಾಗ ರೋಡಲ್ಲೇ ಕಳ್ಕೊಂಡ್ಬಿಡ್ತು ಆ್ಯಕ್ಚುಲಿ. ಸೊ ಇದೆಲ್ಲ ಸುರೇಶ್ ಅವರ ಕೊಡುಗೆ. ಲಕ್ಷ್ಮಮ್ಮ ಟೀಮ್ ವನಿಲಾ ಲಕ್ಷ್ಮಮ್ಮ ಅವರ ಕೊಡುಗೆ ಇದು.